ರಾಜ್ಯ ಸರ್ಕಾರ ಲಂಚ ಮಂಚದ ಸರ್ಕಾರ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿ ಮಹಿಳೆಯರಿಗೆ ಅಗೌರವ ತರುವ ಹೇಳಿಕೆ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮಹಿಳಾ ಮೋರ್ಚಾ ಆಕ್ರೋಶ ವ್ಯಕ್ತಪಡಿಸಿದೆ. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅಂಬಿಕಾ ಹುಲಿನಾಯ್ಕರ್ ನೇತೃತ್ವದಲ್ಲಿ ಜಿಲ್ಲಾ ಮಹಿಳಾ ಸಮನ್ವಯ ಸಮಿತಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿತು. ಪ್ರಿಯಾಂಕ್ ಖರ್ಗೆ ರಾಜ್ಯದ ಸರ್ಕಾರವನ್ನು ಲಂಚ ಮಂಚದ ಸರ್ಕಾರ ಎಂದು ಟೀಕಿಸಿ ಮಹಿಳೆಯರಿಗೆ ಅಗೌರವ ತರುವ ಸ್ಥಿತಿಯಲ್ಲಿ ಮಾತನಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ರಾಜೇಶ್ ರಂಗನಾಥ್. ಪ್ರಿಯಾಂಕ ಖರ್ಗೆ ಹೇಳಿರುವ ಶಬ್ದಗಳಿಗೆ ಧಿಕ್ಕರಿಸುತ್ತಾ ಇವತ್ತು ನಾವು ಮಹಿಳಾ ಮೋರ್ಚಾ ಕಡೆಯಿಂದ ಈ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೀವಿ. ಅವರು ತಪ್ಪಿರು ಮಾತಾಡಿಲ್ಲ. ಒಂದು ಹೆಣ್ಣು ಮಗುವಿಗೆ ಕೊಡುವಂತಹ ಒಂದು ಗೌರವ ಸಹ ಅವರು ಕೊಡಬೇಕು. ಅವಾಚ್ಯ ಶಬ್ದಗಳನ್ನು ಪ್ರಯೋಗಿಸಿ ಇದು ಹೆಣ್ಣು ಮಕ್ಕಳ ಗೌರವವನ್ನು ತಗ್ಗಿಸುವಂತಹ ಅವರು ಮನೆಯಲ್ಲಿ ಅವರ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಮುಖವನ್ನು ಎತ್ತಿಕೊಂಡು ಹೇಗೆ ಓಡಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದು ಕುಸಂಸ್ಕೃತಿ, ಒಂದು ಭ್ರಷ್ಟಾಚಾರದ ಸಂಕೇತವಾಗಿರುವ ಕಾಂಗ್ರೆಸ್ ಸರ್ಕಾರದ ಶಾಸಕರು ಇವತ್ತು ನಮ್ಮೆಲ್ಲ ಭಾರತೀಯ ಹೆಣ್ಣು ಮಕ್ಕಳಿಗೆ ಒಂದು ಅಪಾಲಜಿ, ಒಂದು ಕ್ಷಮೆಯನ್ನು ಯಾಚನೆ ಮಾಡಬೇಕು ಅಂತ ನಾವೆಲ್ಲ ಇವತ್ತು ಅವರ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ಅವರು ರಾಜೀನಾಮೆ ಕೊಡಬೇಕು ಅಂತ ನಮ್ಮೆಲ್ಲ ಆಗ್ರಹ. ಮಹಿಳಾ ಮೋರ್ಚಾ ಘಟಕದಿಂದ ಹಾಗೂ ಸಮನ್ವಯ ಸಮಿತಿಯಿಂದ ಇಂದು ಮಹಿಳಾ ಮೋರ್ಚಾದ ಹೆಣ್ಣು ಮಕ್ಕಳ ಪರವಾಗಿ ಅಥವಾ ಮತ್ತೆ ಭಾರತೀಯ ಹೆಣ್ಣು ಮಕ್ಕಳ ಒಂದು ಪ್ರತೀಕವಾಗಿ ನಾನು ಖಂಡಿಸ್ತಾ ಇದ್ದೀನಿ ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು. ಏನಂದ್ರೆ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜ್ಯನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಪೂಜ್ಯನೀಯ ಸ್ಥಾನವನ್ನು ಹೊರತಾಗಿ ಅವರ ಹೇಳಿಕೆಗಳನ್ನು ನಮ್ಮ ಬಾಯಿಂದ ಬರಲು ಕಷ್ಟ ಆಗ್ತಿದೆ. ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತ ಹೇಳಿಕೆ ನಮ್ಮ ಬಾಯಲ್ಲಿ ಕೂಡ ಅಂತ ಹೇಳಿಕೆ ನಾವು ಉಚ್ಚಾರಣೆ ಮಾಡಕ್ಕಾಗ್ತಿಲ್ಲ. ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಭಾರತದ ಪವಿತ್ರ ಸ್ಥಾನದಲ್ಲಿ ನಿಂತುಕೊಂಡು ಭಾರತಾಂಬೆ ಒಂದು ಹೆಣ್ಣು, ಆ ಹೆಣ್ಣಿಗೆ ಹವಾಮಾನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿರುವುದು ಅಕ್ಷಮ್ಯ ಅಪರಾಧ ಮತ್ತು ಅಗೌರವ ಶಿಕ್ಷೆ. ಆದ್ದರಿಂದ ನೇರವಾಗಿ ನಾವು ಹೇಳ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಅವ್ರೇನಾದ್ರೂ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನೆಯನ್ನ ಮಾಡ್ತೀವಿ ಮತ್ತು ಅವರು ಕ್ಷಮೆ ಕೇಳಬೇಕು. ಇಡೀ ಭಾರತದ ಹೆಣ್ಣು ಮಕ್ಕಳ ಪರವಾಗಿ ಅವರು ಕ್ಷಮೆ ಕೇಳಬೇಕು. ಸೌಮ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್, ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.